कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे हरे। हरे कृष्ण माताजी, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಪ್ರಣಾಮಗಳು ಪ್ರಭುಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 24. 24. ಇಷ್ಟ್ವಾ ಮಾಂ ಯಜ್ಞಹೃದಯಂ ಹೃದಯಂ ಯಜ್ಞೈ ಪುಷ್ಕಲದಕ್ಷಿಣೈಃ ಪುಷ್ಕಲದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷ ಸತ್ಯಾ ಭುಕ್ತ್ವಾ ಚೇಹಾಶಿಷಃ ಸತ್ಯಾ ಅಂತೆ ಮಾಂ ಸಂಸ್ಮರಿಷ್ಯಸಿ. ಅಂತೆ ಮಾಂ ಸಂಸ್ಮರಿಷ್ಯಸಿ. ಇಷ್ಟ್ವಾ ಮಾಂ ಯಜ್ಞಹೃದಯಂ ಯಜ್ಞೈಃ ಪುಷ್ಕಲದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯಾ
ಅಂತೆ ಮಾಂ ಸಂಸ್ಮರಿಷ್ಯಸಿ. ಅಂತೆ ಅಂತೆ ಮಾಂ ಮಾಂ ಸಂಸ್ಮರಿಷ್ಯಸಿ. ಎಲ್ಲರೂ ಓದಿ ಶ್ಲೋಕ ಬರೋದು. ಹರೇ ಹರೇ ಕೃಷ್ಣ ಪ್ರಭುಜಿ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈ ಆಶಿಷಾ ಸತ್ಯಃ ಅಂತೆ ಮಾಂ ಸಂಸ್ಕರಿಷ್ಯತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶ್ಲೋಕ 24. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇತಾ ಶಿಷ್ಯಃ ಸತ್ಯ ಅಂತೆ ಮಾಂ ಸಂಸರಿಷ್ಯಸಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 24. ಇಷ್ಟಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಗಳೇ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೇಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹ ಶಿಷ್ಟ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ ಗುರುಗಳೇ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಾ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಷ್ಟಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹ ಶಿಷಾ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 24. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಯಜ್ಞ ಹೃದಯಂ ಯಜ್ಞೈ ಈ ಪುಷ್ಕಲ ದಕ್ಷಿಣೈ ಅಂತೆ ಮಾಂ ಸಂಸ್ಮರಿಷ್ಯಸಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಷ್ಟಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹ ಶಿಷ್ಯಃ ಸತ್ಯ ಅಂತೆ ಮಾಂ ಸಂಸ್ಕರಿಷ್ಯಸಿ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 24. ಇಷ್ಟ್ವಾ ಮಾಂ ಯಜ್ಞ ಹೃದಯ ಯಜ್ಞೇಃ ಪುಷ್ಕಲ ದಕ್ಷಿಣೆ ಭುಕ್ತ್ವಾ ಚೇಹಾಶಿಷ್ಟ ಸತ್ಯ ಅಂತೆ ಮಾಂ ಸಂಸ್ಕರಿಷ್ಯಸಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ಸ್ ಪ್ರಭುಜಿ. ಇಷ್ಟಾ ಮಾಂ ಯಜ್ಞ ಹೃದಯಂ ಯಜ್ಞೇ ಪುಷ್ಕಲ ದಕ್ಷಿಣೈ ಭುಕ್ತ್ವಾ ಚೇಹಾಶಿಷಃ ಸತ್ಯ ಅಂತೆ ಮಾಂ ಸಂಸರಿಷ್ಯಸಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈಃ ಪುಷ್ಕಲ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈ ಭುಕ್ತ್ವಾ ಚೇಹಾಶಿಷ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ. ಇಷ್ಟಾತ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಪಲದಾಕ್ಷಿಣೈ ಭುಕ್ತ್ವಾ ಚ ಇಹ ಐಶಂ ಸತ್ಯಂ ಅಂತೆ ಮಾಂ ಸಂಸ್ಕೃತಿ ರಿಷ್ಟಾಶ್ಯಾಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಇಷ್ಟಾ ಮಾಂ ಯಜ್ಞ ಹೃದಯಂ ಯಜ್ಞೇ ಪುಷ್ಕಳ ದಕ್ಷಿಣೆ ಚೇಹ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಇಷ್ಟ್ವಾ ಪೂಜಿಸಿದ ಮೇಲೆ. ಇಷ್ಟ್ವಾ ಪೂಜಿಸಿದ ಮೇಲೆ. ಮಾಂ ನನ್ನನ್ನು. ಮಾಂ ನನ್ನನ್ನು. ಯಜ್ಞ ಹೃದಯಂ ಯಜ್ಞಗಳ ಹೃದಯನಾದ.
ಯಜ್ಞಹೃದಯಂ ಯಜ್ಞಗಳ ಹೃದಯನಾದ ಯಜ್ಞೈಹಿ ಮಹಾಯಾಗಗಳಿಂದ ಮಹಾಯಾಗಗಳಿಂದ ಪುಷ್ಕಲ ದಕ್ಷಿಣೈಹಿ ಅಪಾರವಾದ ದಾನ ಧರ್ಮಗಳನ್ನು ಹೊಂದಿರುವ ಪುಷ್ಕಲ ದಕ್ಷಿಣೈಹಿ ಅಪಾರವಾದ ದಾನ ಧರ್ಮಗಳನ್ನು ಹೊಂದಿರುವ ಭುಕ್ತ್ವ ಅನುಭವಿಸಿ ಚ ಕೂಡ ಈ ಪ್ರಪಂಚದಲ್ಲಿ ಆಶಿಷಃ ಆಶೀರ್ವಾದಗಳನ್ನು ಸತ್ಯಾಹ ನಿಜವಾಗುವ ಅಂತೆ ಕೊನೆಯಲ್ಲಿ ಮಾಂ ನನ್ನನ್ನು ಸಂಸ್ಮರಿಷ್ಯಸಿ ಸ್ಮರಿಸುತ್ತೀಯೇ. ಅನುವಾದ ಮತ್ತು ಭಾವಾರ್ಥ ಶಿವಪ್ರಭುಪಾದರಾಗಲಿ. ಭಗವಂತನು ಮುಂದುವರಿಸಿದನು, ನಾನು ಎಲ್ಲ ಯಜ್ಞಗಳ ಹೃದಯ ಸ್ವರೂಪಿ. ನೀನು ಅನೇಕ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಡುತ್ತೀಯೇ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತೀಯೇ. ಭಗವಂತನು ಮುಂದುವರಿಸಿದನು, ನಾನು ಎಲ್ಲ ಯಜ್ಞಗಳ ಹೃದಯ ಸ್ವರೂಪಿ. ನೀನು ಅನೇಕ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಡುತ್ತೀಯೇ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ಅನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತೀಯೇ. ವಸುಧಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ: ಈ ಶ್ಲೋಕದಲ್ಲಿ ಅತಿ ಮುಖ್ಯವಾದ ಅಂಶವೆಂದರೆ ಸಾಯುವಾಗ ದೇವೋತ್ತಮ ಪರಮ ಪುರುಷನನ್ನು ಹೇಗೆ ಸ್ಮರಣೆ ಮಾಡಬೇಕು ಎಂಬುದರ ಬಗ್ಗೆ ಭಗವಂತನು ನೀಡಿದ ಉಪದೇಶ ಅಂತೆ ನಾರಾಯಣ ಸ್ಮೃತಿ ನಾವು ಮಾಡುವ ಆಧ್ಯಾತ್ಮಿಕ ಚಟುವಟಿಕೆಗಳು ಫಲಕಾರಿಯಾಗಬೇಕಾದರೆ ನಾವು ನಾರಾಯಣನ್ನು ಅಂದರೆ ದೇವೋತ್ತಮ ಪರಮ ಪುರುಷನನ್ನು ನೆನೆಯಬೇಕು. ಸತತವಾಗಿ ಭಗವಂತನ ಸ್ಮರಣೆ ಮಾಡುವಲ್ಲಿ ಅನೇಕ ವಿಘ್ನಗಳು ಎದುರಾಗಬಹುದು. ಆದರೆ ಧ್ರುವ ಮಹಾರಾಜನ ಜೀವನವು ತುಂಬಾ ಪರಿಶುದ್ಧವಾದದ್ದು. ಧ್ರುವನು ಎಂದಿಗೂ ಭಗವಂತನನ್ನು ಮರೆಯುವುದಿಲ್ಲ ಎಂದು ಭಗವಂತನೇ ಆಶ್ವಾಸನೆ ನೀಡಿದ. ಹೀಗಾಗಿ ಅವನು ಸಾಯುವ ಸಮಯದಲ್ಲಿ ಪರಮ ಪ್ರಭುವನ್ನು ನೆನೆಯುತ್ತಾನೆ ಮತ್ತು ಸಾಯುವುದಕ್ಕೆ ಮೊದಲು ರಾಜ್ಯ ಭೋಗವನ್ನು ಅನುಭವಿಸುತ್ತಾನೆ. ಅವನು ಈ ಭೋಗವನ್ನು ಅನುಭವಿಸುವುದು ಇಂದ್ರಿಯ ಸುಖದಿಂದಲ್ಲ, ಮಹಾಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ. ವೇದಗಳಲ್ಲಿ ಹೇಳಿರುವಂತೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಭೂರಿ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಮಾತ್ರವಲ್ಲದೆ ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಇವರೆಲ್ಲರಿಗೂ ಕೊಡಬೇಕು. ಇಂತಹ ಮಹಾ ಕಾರ್ಯಗಳನ್ನು ಧ್ರುವ ಮಹಾರಾಜನು ಮಾಡುವನೆಂದು ಇಲ್ಲಿ ಖಂಡಿತವಾಗಿ ಹೇಳಿದೆ. ಆದರೆ ಕಲಿಯುಗದಲ್ಲಿ ದೊಡ್ಡ ಯಜ್ಞವೆಂದರೆ ಕೀರ್ತನ ಯಜ್ಞ, ದೇವೋತ್ತಮ ಪರಮ ಪುರುಷನ ಯಜ್ಞಾರ್ಥವಾದ ಉಪದೇಶವೇನು ಎಂಬುದನ್ನು ಜನರಿಗೆ ಉಪದೇಶ ಮಾಡುವುದು ಮತ್ತು ನಾವು ತಿಳಿದುಕೊಳ್ಳುವುದು ನಮ್ಮ ಕೃಷ್ಣ ಪ್ರಜ್ಞಾ ಚಳವಳಿಯ ಉದ್ದೇಶ. ಈ ರೀತಿಯಲ್ಲಿ ನಾವು ಒಂದೇ ಸಮನಾಗಿ ಸಂಕೀರ್ತನ ಯಜ್ಞವನ್ನು ಮಾಡಬೇಕು ಮತ್ತು ಸತತವಾಗಿ ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸಬೇಕು. ಆಗ ನಮ್ಮ ಕೊನೆಗಾಲದಲ್ಲಿ ಕೃಷ್ಣನನ್ನು ನೆನೆಯಲು ಖಂಡಿತ ಸಾಧ್ಯವಾಗುತ್ತದೆ.
ಮತ್ತು ನಮ್ಮ ಜೀವನದ ಗುರಿ ಈಡೇರುತ್ತದೆ. ಈ ಕಾಲದಲ್ಲಿ ದಕ್ಷಿಣೆಗೆ ಬದಲು ಪ್ರಸಾದ ಕೊಡುತ್ತಾರೆ. ಯಾರ ಹತ್ತಿರೂ ಗುರಿ ದಕ್ಷಿಣೆ ಕೊಡಲು ಸಾಕಷ್ಟು ಹಣವಿಲ್ಲ. ಆದರೆ ನಾವು ಕೃಷ್ಣ ಪ್ರಸಾದವನ್ನು ಸಾಧ್ಯವಾದಷ್ಟು ಹಂಚಿದರೆ ಅದು ದಕ್ಷಿಣೆ ಕೊಡುವುದಕ್ಕಿಂತಲೂ ಶ್ರೇಷ್ಠ. ಹರೇ ಕೃಷ್ಣ ಪ್ರಭುಜಿ, ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟ್ವಾ ಮಾಂ ಯಜ್ಞಹೃದಯಂ ಯಜ್ಞೈಃ ಪುಷ್ಕಲದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷ ಸತ್ಯ ಅಂತೆ ಮಾಂ ಸಂಸ್ಮರಿಷ್ಯಸಿ. ಭಗವಂತನು ಮುಂದುವರಿಸಿದನು, ನಾನು ಎಲ್ಲ ಯಜ್ಞಗಳ ಹೃದಯ ಸ್ವರೂಪಿ. ನೀನು ಅನೇಕ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಡುತ್ತೀಯೆ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ಅನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತೀಯೇ. ಸೊ ಭಗವಂತನ ಭರವಸೆ ಧ್ರುವ ಮಹಾರಾಜರಿಗೆ. ಸೊ ಜೀವನದ ಪರಿಪೂರ್ಣತೆ ಅಂದರೆ ಕೃಷ್ಣನನ್ನು ಅಂತ್ಯಕಾಲದಲ್ಲಿ ನೆನೆಸುವುದು. ಅಂತೆ ನಾರಾಯಣ ಸ್ಮೃತಿ. ಸೊ ನಾವೇನ್ ಮಾಡೋದು ಕೂಡ ಆ ಸಾಯು ಕ್ಷಣದಲ್ಲಿ ಅಲ್ಲಿ ನಿರ್ಧಾರವಾಗುತ್ತೆ. ಭಜನ್ ಕರೋ ಸಾಧನ್ ಕರೋ ಜಾನ್ಲೆ ಮೂರ್ತೆ ಹಾಯ್. ಸೊ ನಾವೇನ್ ಬೇಕಾದ್ರೂ ಮಾಡಿರ್ಬೋದು, ಎಷ್ಟು ನಾವು ಚಿಕ್ಕ ಭಕ್ತರು ದೊಡ್ಡ ಭಕ್ತರು ಎಷ್ಟು ಅನಿಸ್ಕೊಂಡಿರ್ಬೋದು. ಸೊ ಎಷ್ಟೇ ಆದರೂ ನಮ್ಮ ಪರೀಕ್ಷೆ ನಮ್ಮದು ಬರುತ್ತೆ ಅಂತ್ಯ ಸಮಯದಲ್ಲಿ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಸೊ ಯಾವ ಯೋಚನೆ ಯಾವ ಸ್ಮರಣೆ ನಮ್ಮನ್ನು ಅಂತ್ಯಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿರುತ್ತೆ, ಅದಕ್ಕೆ ತಕ್ಕಂತೆ ನಮಗೆ ಅನುಗುಣವಾದ ದೇಹ ಸಿಗುತ್ತೆ. ಸೊ ನಾವು ಕೃಷ್ಣನನ್ನು ಸ್ಮರಿಸಿದರೆ ಕೃಷ್ಣನ ಜೊತೆಗೆ ನಾವು ಕೂಡ ಅವರ ಸೇವಕನಾಗಿ ಇರೋ ಒಂದು ದಿವ್ಯ ದೇಹ ನಮಗೆ ಸಿಗುತ್ತೆ. ಸೊ ಧ್ರುವ ಮಹಾರಾಜರಿಗೆ ಸಾಕ್ಷಾತ್ ಭಗವಂತನಿಂದಲೇ ಆಶ್ವಾಸನೆ. ಸೊ ನೀನು ಅಂತ್ಯಕಾಲದಲ್ಲಿ ಖಂಡಿತವಾಗಿ ನನ್ನನ್ನು ಸ್ಮರಿಸುತ್ತೀನಿ. ಸಂಸ್ಮರಿಷ್ಯಸಿ ಅಂತೆ ಮಾಂ ಸಂಸ್ಮರಿಷ್ಯಸಿ. ಸೊ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತೀನಿ. ಸೊ ಇಲ್ಲಿ ಹೇಳ್ತಾ ಇರೋ ಧ್ರುವ ಮಹಾರಾಜರ ಜೀವನ ಎಷ್ಟು ಪವಿತ್ರವಾಗಿರುತ್ತೆ ಅಂದ್ರೆ, ಹಾಗಾಗಿ ಅವರಿಗೆ ಕೊನೆಯಲ್ಲಿ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಕ್ಷಣದಲ್ಲಿ ನೆನಪು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಜೀವನದುದ್ದಕ್ಕೂ ನಮ್ಮ ಅಭ್ಯಾಸ ಇದ್ದರೆ ಆ ನೆನಪು ಬರುತ್ತೆ, ಭಗವಂತ ನೆನಪು ಬರುತ್ತೆ. ಸೊ ಜೀವನದ ಚಿಕ್ಕ ಚಿಕ್ಕ ಇದರಲ್ಲೇ ನಮಗೆ ಭಗವಂತನನ್ನು ಸ್ಮರಣೆ ಮಾಡೋಕೆ ಕಷ್ಟ ಆಗುತ್ತೆ. ಭಗವಂತನ ನೆನಪು ಬರೋದಿಲ್ಲ ನಮಗೆ. ಸೊ ಹಾಗಿರುವಾಗ ನಮಗೆ ಅಂತ್ಯಕಾಲ ಅಂತ ದೊಡ್ಡ ಪರೀಕ್ಷೆ ಸಮಯ ಹೇಗೆ ಬರುತ್ತೆ? ಇದೆಲ್ಲ ಚಿಕ್ಕ ಪರೀಕ್ಷೆಗಳು ಜೀವನದ ಉದ್ದಕ್ಕೂ ನಮಗೆ ಮಾಯೆ ಹಲವು ಪರೀಕ್ಷೆಗಳು ಬರ್ತಾ ಇರ್ತವೆ. ಈ ಪರೀಕ್ಷೆಯಲ್ಲೇ ನಾವು ಕೃಷ್ಣನ ಮರೆತು ಬಿಡ್ತೇವೆ, ಮತ್ತೆ ನಾವು ಲೌಕಿಕವಾಗಿ ಭೌತಿಕವಾಗಿ ತೊಡಗ್ತೇವೆ, ಇಲ್ಲ ಇಂದ್ರಿಯ ವಸ್ತುಗಳ ಹಿಂದೆ ಬೆನ್ನಟ್ಟುತ್ತೇವೆ. ಸೊ ಇದೆಲ್ಲ ನಮಗೆ ಚಿಕ್ಕ ಚಿಕ್ಕ ಪರೀಕ್ಷೆಗಳು. ಸೊ ಈಗಲೇ ನಾವು ಕೃಷ್ಣನ ಸ್ಮರಣೆ ಮಾಡಿದೆ, ಅವಾಗ ಅಂತ್ಯಕಾಲದಲ್ಲಿ ಹೇಗೆ ಸ್ಮರಣೆ. ಸೊ ಅದು ಮಾಡಬೇಕು ಅಂದ್ರೆ ನಾವು ಇಲ್ಲಿ ಹೇಳಿರೋ ಧ್ರುವ ಮಹಾರಾಜನ ರೀತಿಯಲ್ಲಿ ನಾವು ಆ ರೀತಿ ಒಂದು ಪರಿಶುದ್ಧ ಜೀವನ ಇದ್ದರೆ ನಮಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಅದು ಸುಲಭ ಅಲ್ಲ, ಅದು ಸಾಧ್ಯ ಇಲ್ಲ. ಅದು ಅಜಾಮಿಳನಿಗೇನೋ ಭಗವಂತನ ಕೃಪೆ. ಸೊ ಹಾಗೆ ಅವರಿಗೆ ಮತ್ತೊಂದು ಅವಕಾಶ ಸಿಕ್ಕಿದ್ದು. ಸೊ ನಮಗೂ ಆ ರೀತಿ ಸಿಗುತ್ತೆ. ಇಲ್ಲ, ಭರತ ಮಹಾರಾಜ ಸಿಗ್ಲಿಲ್ಲ ಆ ತರ ಒಂದು
ಮೊದಲ ಜನ್ಮದಲ್ಲಿ ಅವರು ಬೆಳೆಸ್ಕೊಂಡ ಜಿಂಕೆ ವ್ಯಾಮೋಹದ ಮೇಲೆ ಅವರು ಕೂಡ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಲಿಲ್ಲ, ಅವ್ರಿಗೆ ಆ ಜಿಂಕೆ ಸ್ಮರಣೆ ಬಂತು ಅಂತ ಹೇಳ್ತೇನೆ. ಸೊ ಮತ್ತೆ ಮತ್ತೊಮ್ಮೆ ಅವರು ಜನ್ಮ ತಾಳಿ ಮತ್ತೆ ಜಿಂಕೆಯಾಗಿ ಹುಟ್ಟಿ ಮತ್ತೆ ತಿರ್ಗಿ ಅವರು ಒಂದು ಮನುಷ್ಯನ ದೇಹವನ್ನು ಪಡೆದು ಮತ್ತೆ ಪರಿಪೂರ್ಣತೆ. ಸೊ ಹಾಗೆ ಪರಿಪೂರ್ಣತೆ ಅಂದ್ರೆ ಕೃಷ್ಣನ ಸ್ಮರಿಸೋದು ಅಂತ್ಯಕಾಲದಲ್ಲಿ, ಮರಣ ಕಾಲದಲ್ಲಿ. ಸೊ ಅದನ್ನೇ ಸ್ಮರಣೆ ಮಾಡಲಿಕ್ಕೆ ಸಂಪೂರ್ಣ ಜೀವನದ ಉದ್ದಕ್ಕೂ ನಾವು ಅಭ್ಯಾಸ ಮಾಡಬೇಕು. ಸೊ ಕೀರ್ತನೀಯ ಸದಾಹರಿ ತೇಷಾಂ ಏನು ಮಾಂ ಅನುಸ್ಮರ ಯುದ್ಧಚ ಮಯಿ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ ಅಸಂಶಯ. ಸೊ ಭಗವಂತನ ಗೀತೆಯಲ್ಲಿ ನಮ್ಗೆ ಹೇಳೋದು ಅರ್ಜುನನಿಗೆ ಸದಾ ನಿನ್ನ ಕರ್ತವ್ಯವಾದ ಕ್ಷತ್ರಿಯ ಕರ್ತವ್ಯವಾದ ಯುದ್ಧವನ್ನು ಮಾಡು, ಆದರೆ ನನ್ನನ್ನು ಮರೆಯೋದು ಆ ಚಟುವಟಿಕೆನ ಬಿಡಬೇಡ. ಸೊ ನೀನು ಏನ್ ಮಾಡ್ತಾ ಇದ್ರು ನನ್ನನ್ನು ಸ್ಮರಣೆ ಮಾಡಬೇಕು. ಸೊ ನೀನು ಹಾಗೆ ನಿನ್ನ ಚಟುವಟಿಕೆ ನಿರತವಾಗಿದ್ರೆ ಆಗ ನಿನಗೆ ಅಂತ್ಯಕಾಲದಲ್ಲಿ ನನ್ನನ್ನು ಪಡೆಯೋದು ಖಂಡಿತವಾಗಿ ಸಾಧ್ಯ ಆಗುತ್ತೆ, ಅದರಲ್ಲೊಂದು ಸಂಶಯ ಇಲ್ಲ. ಮಯಿ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ ಅಸಂಶಯ. ಸೊ ಇದು ಭಗವಂತನ ನಿರ್ದೇಶನ. ನಮಗೆ ಭಗವಂತನ ನಾವು ಸದಾ ನಿರಂತರವಾಗಿ ನೆನೆಸ್ಬೇಕು. ಸೊ ಧ್ರುವ ಮಹಾರಾಜರು ಇದನ್ನ ಹೇಗೆ ಮಾಡ್ತಾ ಇದ್ರು, ಅವರು ಭಕ್ತಿಯ ಚಟುವಟಿಕೆಗಳು ಇದ್ರು, ಜೊತೆಗೆ ಆ ಕಾಲದ ಒಂದು ಆಧ್ಯಾತ್ಮಿಕ ಕ್ರಮಗಳಾದ ಯಜ್ಞಾದಿಗಳನ್ನು ಆಚರಿಸ್ತಾ ಇದ್ರು. ಸೊ ಯಜ್ಞಾದಿಗಳನ್ನ ಆಚರಿಸ್ತಾ ಇದ್ರು. ನಮಗೆ ಆ ಯಜ್ಞಗಳನ್ನು ಮಾಡಕ್ಕೆ ಈಗ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಸೊ ನಾವು ಸಂಕೀರ್ತನ ಯಜ್ಞ ಯಜ್ಞೈರ್ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ, ಇದು ನಮ್ಗೆ ಯಜ್ಞ. ಸಂಕೀರ್ತನ ಯಜ್ಞ ಇದು ಯಜ್ಞ ನಮಗೆ. ಸೊ ಸಂಕೀರ್ತನ ಯಜ್ಞದಲ್ಲಿ ನಾವು ಭಗವಂತ ನಾಮವನ್ನು ಏಕಾಂತವಾಗಿದ್ದಾಗ ಜಪಿಸ್ತೇವೆ, ಇಲ್ಲ ಭಕ್ತರೊಟ್ಟಿಗೆ ಇದ್ದಾಗ ನಾವು ಕೀರ್ತನೆ ಮಾಡ್ತೇವೆ. ಮತ್ತೆ ಇದರಲ್ಲಿ ಮುಖ್ಯವಾದ ಭಾಗ ಇದರಲ್ಲಿ ಪ್ರಸಾದ ವಿತರಣೆ. ಸೊ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾ ಇರೋದು, ಹಿಂದೆ ಯುಗದಲ್ಲಿ ಸಾಧ್ಯ ಆಗ್ತಾ ಇತ್ತು, ಅಷ್ಟು ಸಂಪತ್ತು, ಅಷ್ಟು ಧನ ಸಂಗ್ರಹ ಅವ್ರ ಹತ್ರ ಇರ್ತಾ ಇತ್ತು. ಹಾಗಾಗಿ ಅವರು ದಾನವನ್ನು ಕೊಡ್ತಾ ಇದ್ರು. ಸೊ ದಾನ ಇವಾಗ ಎಲ್ಲಿ ಯಾರು ಕೊಡಕ್ಕಾಗತ್ತೆ ದಾನ, ಆ ರೀತಿ ದಾನ. ಸೊ ಕಲಿಯುಗ ಅಂದ್ರೆ ನಮಗೆ ಕೊರತೆಯ ಯುಗ. ಸೊ ಕೊರತೆಯ ಯುಗ ನಮ್ಮ ಇವಾಗ. ಹಿಂದೆ ಕರೆನ್ಸಿ ಏನು ಜನರ ಮಧ್ಯೆ ಇದು ಇರ್ತಾ ಇತ್ತು, ಅದಕ್ಕೆ ಚಿನ್ನದ ನಾಣ್ಯಗಳಲ್ಲಿ ನಡೀತಾ ಇತ್ತು. ಇವಾಗ ಇಲ್ಲಿ ಚಿನ್ನದ ನಾಣ್ಯಗಳು ಅದು ಕೂಡ ನಮ್ಮಲ್ಲಿ ತುಂಬಾ ಒಂದು ರೀತಿ ಕಡಿಮೆ ಅಂತಾನೆ ಹೇಳ್ಬೇಕು. ಇವಾಗ ಪೇಪರ್ಗೆ ಏನು ಬೆಲೆ ಇದೆ, ಪೇಪರ್ದೇನು ಬೆಲೆ ಇಲ್ಲ. ಸೊ ಅವರು ಅದರಲ್ಲಿ ಪೇಪರ್ ಬರೀತಾರೆ ಅವರ ರಾಷ್ಟ್ರದ ಇದು ಅಧ್ಯಕ್ಷರು, ಇಲ್ಲ ಅಂದ್ರೆ ಅವರು ಇದಕ್ಕೆ ಇಷ್ಟು ಬೆಲೆ ನಾವು ಚಿನ್ನವನ್ನು ಕೊಡ್ತೇವೆ ಅಂತ ಇಲ್ಲ. ಅವರು ಅದನ್ನು ಕೂಡ ಅದನ್ನ ಅಷ್ಟು ಸರಿಯಾಗಿ ಅವ್ರಿಗೆ ಮಾಡೋದಿಲ್ಲ. ಹಾಗಾಗಿ ಅದು ಏನೇನೋ ಅದರಿಂದಲೇ ಎಷ್ಟು ಸರ್ಕಾರದಿಂದನೇ ಅದು ಒಂದು ಮೋಸ ಶುರು ಆಗುತ್ತೆ, ವಂಚನೆ ಶುರು, ಪೇಪರ್ ಕರೆನ್ಸಿ. ಸೊ ನಿಜವಾದ ಇದು ಅಂದ್ರೆ ಚಿನ್ನದ ನಾಣ್ಯ, ಅದು ಸ್ಟ್ಯಾಂಡರ್ಡ್. ಎನಿವೆ, ಈಗ ಕಲಿಯುಗದಲ್ಲಿ ನಮ್ಗೆ ಕೊರತೆ ಇದೆ, ಆರ್ಥಿಕ ಕೊರತೆ ಇದೆ. ಸೊ ಯಾರಿಗೆ ಆತರ ಇದೆ, ಆತರ ಸಾಹುಕಾರರು, ಶ್ರೀಮಂತರು, ಅವರು ಮಾಡಬೇಕು, ಖಂಡಿತವಾಗಿ ಮಾಡಬೇಕು. ಅವ್ರಿಗೆ ಹೇಗೆ ನಾವು ನೋಡೋದು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಅವರು ರಿಟೈರ್ಮೆಂಟ್ ತಗೊಳ್ಳುವಾಗ ಅವರು 50% ಅವರು ಕೃಷ್ಣನ ಸೇವೆಗೆ ಅವರು ದಾನವಾಗಿ ಕೊಟ್ಟರು. ಸೊ ಅದು ಇದ್ದಾಗ ಮಾಡಬೇಕು, ಖಂಡಿತವಾಗಿ ಮಾಡಬೇಕು. ಆದ್ರೆ ಇಲ್ಲ ಅಂದ್ರೆ ನಮ್ಮ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯದಲ್ಲಿ ನಾವು ಈ ಸಂಕೀರ್ತನ ಯಜ್ಞವನ್ನು ಆಚರಿಸ್ಬೇಕು. ಯತ್ ಕರೋಷಿ ಯತ್ ಜೋಷಿ ಯದಶ್ನಾಶಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಸೊ ಕೃಷ್ಣನ ಆದೇಶ. ಹಾಗೆ ನಾವು ಏನೋ ಒಂದು ದಾನವನ್ನು ಕೊಡೋದು, ಕೃಷ್ಣನ ಕೊಡಬೇಕು. ಸೊ ಈ ದಾನವನ್ನು ಈ ರೀತಿ ಸಂಕೀರ್ತನ ಯಜ್ಞವನ್ನು ಮುಂದುವರಿಸಲಿಕ್ಕೆ, ಆಂದೋಲನ ಮುಂದುವರಿಸಲಿಕ್ಕೆ ನಾವು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದು, ಇಲ್ಲಾಂದ್ರೆ ವೈಯಕ್ತಿಕವಾಗಿ ನಾವೇ ಕೂಡ ಇದನ್ನ ಮಾಡಬಹುದು ನಾವು. ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಈ ನಮ್ಮ ಅಕ್ಕಪಕ್ಕ ನಮ್ಮ ನೆಂಟರು, ನಮ್ಮ ಇವರನ್ನು ಕರೆದು ನಾವು ಸಂಕೀರ್ತನೆ ಮಾಡ್ಬೋದು. ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಮಗೆ ಯಥಾಶಕ್ತಿ ಇದ್ದಂಗೆ ನಾವು ಪ್ರಸಾದವನ್ನು ನಾವು ವಿತರಣೆ ಮಾಡಬೇಕು. ಸೊ ಶ್ರೀಲ ಪ್ರಭುಪಾದರು ಅದೇ ಹೇಳ್ತಾರೆ, ಇದು ಯಜ್ಞದ ಹಿಂದೆಯ ಸಮಯದಲ್ಲಿ ಏನು
ದಕ್ಷಿಣೆ ಹಣ ಇಲ್ಲ ಧನ, ಇದು ವಸ್ತ್ರ ಇದು ಕೊಡೋದಿತ್ತೋ ಅದನ್ನು ಇದು ರಿಪ್ಲೇಸ್ ಮಾಡಿದೆ. ಈಗ ನಾವು ಪ್ರಸಾದವನ್ನು ವಿತರಿಸಬೇಕು. ಅದು ಕಲಿಯುಗದ ಯಜ್ಞಾಚರಣೆಯ ದಕ್ಷಿಣೆ ಕೊಡುವುದು. ಸೊ ಮತ್ತೆ ಇವತ್ತು ಈ ದಿವಸ ವಾಮನ ಜಯಂತಿ. ಸೊ ವಾಮನ ಜಯಂತಿ, ಶ್ರೀ ವಾಮನ ದೇವರು ಅವತರಿಸಿದ ದಿನ. ಸೊ ಅವರು ಕೂಡ ಈ ರೀತಿಯ ಬಲಿಚಕ್ರವರ್ತಿ ಅವರು ನಡೆಸುತ್ತಿದ್ದ ಯಾಗಕ್ಕೆ ಬರ್ತಾರೆ ಅವರು. ಸೊ ಅವ್ರು ಬಂದಾಗ ಹೇಳ್ತಾರೆ, ಅವರ ಎಷ್ಟು ತೇಜಸ್ಸಿರುತ್ತೆ, ಅವರ ದೇಹ ಕಾಂತಿ ವಾಮನ ದೇವರದು. ಅಲ್ಲಿ ಇದ್ದ ಎಲ್ಲ ಬ್ರಾಹ್ಮಣರು ಅವರೆಲ್ಲರೂ ಕೂಡ ತುಂಬಾ ಪರಿಶುದ್ಧ ಇದನ್ನು ವ್ರತವನ್ನು ಆಚರಿಸಿ ಅವರು ಕೂಡ ಅಷ್ಟು ಇದಾಗಿರ್ತಾರೆ. ಆದ್ರೆ ವಾಮನ ದೇವರು ಬಂದಿದ್ದೆ ಎಲ್ಲರೂ ಕೂಡ ಎಲ್ಲರ ದೇಹದ ಕಾಂತಿ ಕೂಡ ಇದಾಗುತ್ತೆ, ಕ್ಷೀಣಿ ಹೋಗುತ್ತೆ. ಭಗವಂತನು ಬ್ರಹ್ಮಜ್ಯೋತಿ ಅವನಿಂದನೇ ಬರೋದು. ಸೊ ನಂತರ ಬಲಿ ಮಹಾರಾಜರು ಅವರಿಗೆ ಆಹ್ವಾನಿಸಿ ಅವರ ತೇಜಸ್ಸನ್ನು ನೋಡಿ ಅವರಿಗೆ ಆಗ್ಲೇ ಗೊತ್ತಾಗುತ್ತೆ. ಹೇಳ್ತಾರೆ, ಬಲಿ ಮಹಾರಾಜನು ಭಗವಂತನ ಶುದ್ಧ ಭಕ್ತ, ಅವರಿಗೂ ಕೂಡ ಭಗವಂತನೇ ಬಂದಿದ್ದಾನೆ ಗೊತ್ತಾಗುತ್ತೆ. ಆಮೇಲೆ ಭಗವಂತನಿಗೆ ಅವರು ಈ ಬ್ರಾಹ್ಮಣ ಈ ಯಜ್ಞಕ್ಕೆ ಬಂದಿದ್ದಾರೆ, ಸೊ ಇವರಿಗೆ ಏನು ಕೊಡೋದು? ಸೊ ಆಮೇಲೆ ಅವರ ಪಾದಗಳನ್ನು ಅವರು ತೊಳಿತಾರೆ. ಅವರ ಹೆಂಡತಿ ವಿಂಧ್ಯಾವಲಿ ಅವರು ಕೂಡ ಆ ರೀತಿ ಅವರು ಕೂಡ ಪಾದಗಳ ತೊಳೆದು ಅದರ ಮುಂಚೆ ಅನ್ಕೋತೇನೆ ಫಸ್ಟ್ಗೆ ಭಗವಂತನು ಮತ್ತೆ ಅದ್ರಲ್ಲಿ ನಿಮಗೇನ್ ಬೇಕು, ನಿಮಗೇನು ವಾಮನ ದೇವರು ಹೇಳ್ತಾರೆ, ನನಗೆ ದಾನವನ್ನು ಕೊಡಿ. ಸೊ ಏನ್ ಬೇಕು? ಸೊ ಭಗವಂತನ ಅವ್ರಿಗೆ ನನಗೆ 3 ಹೆಜ್ಜೆಗಳ ಸ್ಥಳವನ್ನು ಕೊಡಿ ಅಂತ ಕೇಳ್ತಾರೆ. ಸೊ ಆಗ ಬಲಿ ಮಹಾರಾಜನ ಹೇಳೋದು, ಅಷ್ಟೇನಾ? ನನ್ನಲ್ಲಿ ಯಾರಾದ್ರೂ ಏನಾದ್ರು ಕೇಳಿದ್ರೆ ಅವರು ಮತ್ತೆ ಎಲ್ಲಿ ಕೂಡ ಯಾರಿಂದ ಕೂಡ ಏನು ಕೂಡ ಕೇಳೋ ಅಗತ್ಯ ಇಲ್ಲ. ಅಂದ್ರೆ ಬಲಿ ಮಹಾರಾಜರಿಗೆ ಸ್ವಲ್ಪ ಅಹಂಕಾರ ಇರುತ್ತೆ. ಅವರು 3 ಲೋಕಗಳ ಅಧಿಪತಿ, ಯಾಕಂದ್ರೆ ಇಂದ್ರದೇವರ ಇದನ್ನು ತೆಗೆದುಕೊಂಡ್ಬಿಟ್ಟಿರ್ತಾರೆ ಅವರು. ಇಂದ್ರದೇವನ ಅಧಿಕಾರ, ಅವನ ಪದವಿ ಕಿತ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗೆ ಎಲ್ಲ ಲೋಕಗಳು, ಸ್ವರ್ಗಲೋಕ, ಮಧ್ಯಲೋಕ, ಕೆಳಗಲೋಕ ಎಲ್ಲ ಕೂಡ ಅವರ ಕಂಟ್ರೋಲಲ್ಲಿರುತ್ತೆ. ಸೊ ಅವರು ಭಗವಂತನಿಗೆ ಹೇಳೋದು, ನನ್ನಲ್ಲಿ ಯಾರಾದ್ರೂ ಕೇಳಿದ್ರೆ ಮತ್ತೆ ಅವ್ರು ಕೇಳೋ ಅಗತ್ಯ ಇಲ್ಲ. ಸೊ ನೀವು ಇಷ್ಟು 3 ಹೆಜ್ಜೆಗಳ ಸ್ಥಳವನ್ನು, ಭೂಮಿಯನ್ನು ಕೇಳ್ತಾ ಇದ್ದೀರಿ. ಸೊ ನಂತರ ಭಗವಂತನು ಇಲ್ಲ, ಒಬ್ಬ ವ್ಯಕ್ತಿ ತನಗೆಷ್ಟು ಸಾಕು ಅಷ್ಟರಲ್ಲಿ ತೃಪ್ತನಾಗಿರ್ಬೇಕು. ಸೊ ಅಷ್ಟರಲ್ಲಿ ತೃಪ್ತನಾಗಿಲ್ಲ ಅಂದ್ರೆ ಅವನಿಗೆ ಎಷ್ಟು ಸಿಕ್ಕಿದ್ರು ಕೂಡ ಅವನಿಗೆ ತೃಪ್ತಿಯನ್ನು ಅವನಿಗೆ ಮಾಡಕ್ಕಾಗುತ್ತೆ. ಸೊ ಇದು ಭಗವಂತನ ಹೇಳ್ಕೊಡೋ ಪಾಠ. ಅಲ್ಲಿ ತೃಪ್ತನಾಗಿರ್ಬೇಕು ನಾವು. ಎಷ್ಟು ನಮಗೆ ಸಿಕ್ಕಿದೆ ಆದ್ರೆ ತೃಪ್ತನಾಗಿರ್ಬೇಕು ನಾವು. ಇಲ್ಲ ನಮ್ಗೆ ಇನ್ನ ಇದು ಬೇಕು, ಅದು ಬೇಕು ಅಂತ ಹೋಗ್ತಾ ಇದ್ರೆ ತೃಪ್ತಿಯಲ್ಲಿ ಅಲ್ಲಿ ಕೊನೆ ಇಲ್ಲ. ಸೊ ಎನಿವೆ, ಹೀಗೆ ಭಗವಂತನ ಮತ್ತೆ ಅವರ ಮಧ್ಯೆ ಸಂಭಾಷಣೆ ನಡೀತಾ ಶುಕ್ರಾಚಾರ್ಯಗೆ ಗೊತ್ತಾಗ್ಬಿಡುತ್ತೆ. ಶುಕ್ರಾಚಾರ್ಯರು ಬಲಿ ಮಹಾರಾಜರ ಗುರು. ಸೊ ಅವರಿಗೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಈ ರೀತಿ ಇಲ್ಲ ನಾಟಕ ಎಲ್ಲ ನಡೀತಾ ಇದೆ ಇಲ್ಲಿ. ಇದು ಸಾಕ್ಷಾತ್ ಭಗವಂತನು, ವಿಷ್ಣುವೇ ಬಂದಿರೋದು, ನನ್ನ ಶಿಷ್ಯನಿಂದ ಎಲ್ಲವನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅವ್ರು ಕಿತ್ಕೊಂಡ್ಬಿಟ್ರೆ ನನ್ನ ಸ್ಥಿತಿ ಏನು? ನಾನು ಕೂಡ ಅವರ ಗುರು ಆಗಿ ಅವರ ಒಂದು ದಾನದಿಂದ ಅವರದಿಂದ ನನ್ನ ಜೀವನೋಪಾಯ. ಸೊ ನನಗೇನಾಗುತ್ತೆ? ಸೊ ಮತ್ತೆ ಅವರು ಬಲಿ ಮಹಾರಾಜರಿಗೆ ಬಂದು ಅವರು, ಇಲ್ಲ ನೀವು ಕೊಡೋ ಅಗತ್ಯ ಇಲ್ಲ, ನೀವು ಮಾತು ಹೇಳಿದ್ದೀರಾ, ಆದ್ರೆ ಮಾತು ಹೇಳಿದ್ರು ನೀವು ಅದನ್ನು ಇನ್ನು ಆಚಮನ ಇದು ಈ ತರ ನೀವು ಯಾವುದೋ ಒಂದು ಮಾಡಿಲ್ಲ. ನೀವು ಅದೆಲ್ಲ ಮಾಡಿದ್ರೆ ಆ ಮಾತು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಆಮೇಲೆ ಕೊಟ್ಟ ಮಾತನ್ನು ಯಾವಾಗ ಉಳಿಸ್ಕೊಳ್ಬೇಕು ಅಂದ್ರೆ ನಮಗೆ ಯಾವ ಒಂದು ಅಪಾಯ ಇಲ್ಲದೆ ಇರುವಾಗ ಅದನ್ನು ಉಳಿಸ್ಕೊಳ್ಬೇಕು. ಆದ್ರೆ ಇವಾಗ ಬರೋ ಒಂದು ಪರಿಣಾಮ ನಮಗೆ ಅಪಾಯವಾಗಿರುವಾಗ, ಒಂದು ಎಮರ್ಜೆನ್ಸಿ ಇರುವಾಗ ನಾವು ಅದ್ ಮಾತನ್ನು ಉಳಿಸ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ಸೊ ಈ ರೀತಿ ಅವರು ವೈದಿಕವಾಗಿ ಕೂಡ ನೀನು ಮಾತು ಕೊಟ್ಟಿದ್ರು ನೀನು ಹಿಂದೆ ತೆಗಿಬಹುದು, ಅದನ್ನ ಮಾತು ಕೊಟ್ಟಿಲ್ಲದೆ ಇರೋ ತರ ಅದು. ಸೊ ಆ ರೀತಿ ಎಲ್ಲ ಹೇಳ್ತಾರೆ. ಸೊ ಆದ್ರೆ ಹೇಳ್ತಾರೆ ಬಲಿ ಮಹಾರಾಜನು ಇಲ್ಲ. ಬಲಿ ಮಹಾರಾಜನು ಅವ್ರಿಗೆ ಭಗವಂತನು ಬಂದಿರೋದು, ಭಗವಂತನು ಕೇಳ್ತಾ ಇದ್ದಾನೆ ಅದರಿಂದ ಅವ್ರಿಗೆ ಆನಂದ, ಅವ್ರಿಗೆ ಭಗವಂತನ ಸೇವೆ ಮಾಡಕ್ಕೆ ಆನಂದ. ಸೊ ಭಗವಂತನು ಆಗ ಬಲಿ ಮಹಾರಾಜನು ಇಲ್ಲ, ಭೂದೇವಿ ಒಬ್ಬ ಸುಳ್ಳುಗಾರನ ಹೊರೆಯನ್ನು ಅವರು ತಾಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ.
ಎಲ್ಲವನ್ನು ಇಷ್ಟು ಭಾರವನ್ನು ತಾಳ್ತಾ ಇದ್ದಾರೆ ಭೂದೇವಿ. ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಸಮುದ್ರ, ದೊಡ್ಡದೆಲ್ಲ ಸಂಪೂರ್ಣ ಭೂಲೋಕದ ಇದನ್ನು ಹೊರೆಯನ್ನು ಭಾರವಂತ ಹೊರ್ಕೊಂಡಿದ್ದಾರೆ ಅವರು. ಆದರೆ ಅವರು ಒಬ್ಬ ಸುಳ್ಳುಗಾರ. ಸೊ ಹಾಗೆ ಬಲಿ ಮಹಾರಾಜರು ಹೇಳ್ತಾರೆ, ನಾನು ಸುಳ್ಳನ್ನು ಹೇಳಕ್ಕಾಗಲ್ಲ, ನಾನು ಮಾತು ಕೊಟ್ಟಿದ್ದೇನೆ, ಅದನ್ನ ಪೂರೈಸುತ್ತೆ. ಸೊ ಈ ರೀತಿ ಇಲ್ಲಿ ನಾವು ಕೂಡ ಮಾತು ಕೊಟ್ಟಿದ್ದೇವೆ, ಗುರುಗಳಿಗೆ ಮಾತು ಕೊಡ್ತೇವೆ, ನಾವು ಈ ತರ ನಿಯಮವನ್ನು ಪಾಲನೆ ಮಾಡ್ತೇವೆ, ಪ್ರತಿ ದಿವಸ ಜಪ ಮಾಡ್ತೇವೆ. ಸೊ ಈ ರೀತಿ ಇದು ನಮಗೆ ಪಾಠ, ನಾವು ಕಲಿಬೇಕು. ಬಲಿ ಮಹಾರಾಜರು ಹೇಳೋದು, ಭೂದೇವಿಗೆ ಆ ಭಾರವನ್ನು, ಆ ಒಂದು ಯಾರು ಆ ಥರ ಮಾಡ್ತಾರೆ ಸುಳ್ಳುಗಾರ, ಅವರ ಹೊರೆಯನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಂತರ ಬಲಿ ಮಹಾರಾಜರು ಭಗವಂತನಿಗೆ, ಆಯ್ತು, ನಾನು ಇವಾಗ ನಿಮ್ಮ ಮಾತನ್ನು ಪೂರೈಕೆ ಮಾಡ್ತಾನೆ, ನೀವು ತಗೊಳ್ಳಿ 3 ಸ್ಥಳವನ್ನು ತಗೊಳ್ಳಿ, 3 ಹೆಜ್ಜೆಯ ಸ್ಥಳಗಳು. ಸೊ ಅದರ ಮುಂಚೆ ಭಗವಂತನ ಪಾದಗಳ ಇದು ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ, ಅದಕ್ಕೆ ಅಭಿಷೇಕ ಮಾಡ್ತಾರೆ. ಆಗ ಅವರ ಹೆಂಡತಿ ವಿಂಧ್ಯಾವಳಿ ಅವರೊಂದು ಚಿನ್ನದ ಇದು ತರ್ತಾರೆ, ಅದರಲ್ಲಿ ಅವರು ಭಗವಂತನ ಇದು ಮಾಡ್ತಾರೆ, ಭಗವಂತನ ಪಾದಗಳನ್ನು ತೊಳಿತಾರೆ, ಅದನ್ನು ಮತ್ತೆ ಅವರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾರೆ. ನಂತರ ವಾಮನ ದೇವರು ಒಂದೇ ಹೆಜ್ಜೆಯಲ್ಲಿ ಸಂಪೂರ್ಣ ಏನು ಕೆಳಗಿನ ಪ್ರದೇಶಗಳಿದೆ ಮತ್ತೆ ಭೂಲೋಕ ಸೇರಿದಂತೆ ಎಲ್ಲದರ ಇದನ್ನು ಅವರು ಅಷ್ಟು ದೊಡ್ಡದಾಗಿ ಅವರು ಉರುಕ್ರಮ. ಸೊ ಭಗವಂತನ ಹೆಸರು ಉರುಕ್ರಮ, ಅವನ ಒಂದು ಹೆಜ್ಜೆ ಕೂಡ ಎಷ್ಟು ದೊಡ್ಡದಾದ್ರೂ ಕೂಡ ಆಗ್ತದೆ. ಬಲಿ ಮಹಾರಾಜರ ಇದನ್ನು ಸ್ವೀಕರಿಸಿ ವಾಮನ ದೇವರ ಹೆಜ್ಜೆ ಅಷ್ಟು ದೊಡ್ಡದಾಗುತ್ತೆ. ಅದು ಒಂದು ಹೆಜ್ಜೆ. ಇನ್ನೊಂದು ಹೆಜ್ಜೆಯಲ್ಲಿ ಹೇಳ್ತಾರೆ, ಅವರು ಮೇಲಿನ ಏನು ಲೋಕಗಳಿವೆ ಅದರನ್ನೆಲ್ಲ ಅವರ ಹೆಜ್ಜೆ ಕವರ್ ಮಾಡುತ್ತೆ. ಸೊ ಭಗವಂತನಿಗೆ ಅಚಿಂತ್ಯ ಶಕ್ತಿ. ಅವರು ಬಂದದ್ದು ಒಂದು ವಟು ಬ್ರಾಹ್ಮಣ ವಾಮನ, ಚಿಕ್ಕ ರೂಪ, ಚಿಕ್ಕ ಒಂದು ಏನೊಂದು ನಮ್ಮ ಇದ್ರಲ್ಲಿ ನೋಡಿದ್ರೆ ಒಂದು 2 ಅಡಿ 3 ಅಡಿ ಆ ಥರ ಇರ್ಬೋದೇನೋ ಭಗವಂತನ ಚಿಕ್ಕ ರೂಪ. ಆದ್ರೆ ಅದು ಬೇರೆ ಸಮಯ ಅಲ್ಲಿ ಏನಿವೆ. ಸೊ ಆದ್ರೆ ಭಗವಂತನ ಹೆಜ್ಜೆ ಅಷ್ಟು ದೊಡ್ಡದಾಗಿ ಅಷ್ಟು ಪ್ರಸ್ತಾವಿಸಿ ಮೇಲಿನ ಎಲ್ಲವನ್ನು. ಸೊ 2 ಹೆಜ್ಜೆಯಲ್ಲಿ ಭಗವಂತನು ಕೆಳಗಿನ ವಿಶ್ವದ ಕೆಳಗಿನ ಸ್ಥಳಗಳು ನಮ್ಮ ಭೂಲೋಕವು ಸೇರಿದಂತೆ, ಮತ್ತೆ 2ನೇ ಹೆಜ್ಜೆಯಲ್ಲಿ ಮೇಲಿನ ಸ್ಥಳಗಳನ್ನು ಕೂಡ ಭಗವಂತನು ಭಗವಂತನ ಹೆಜ್ಜೆಗಳೇ ಆವರಿಸ್ಬಿಡುತ್ತೆ. 3ನೇ ಹೆಜ್ಜೆಗೆ ಸ್ಥಳವೇ ಇಲ್ಲ ಈಗ. ಸೊ 2ನೇ ಹೆಜ್ಜೆ ಹೇಳ್ತಾರೆ, 2ನೇ ಹೆಜ್ಜೆ ಅವರು ಮೇಲು ಹೋದಾಗ ಅಲ್ಲಿ ನಮ್ಮ ಬ್ರಹ್ಮಾಂಡದ ಏನು ಕವರಿಂಗ್ಸ್ ಇರುತ್ತೆ ಅಲ್ಲಿ, ಅದರಲ್ಲೂ ಕೂಡ ಅವ್ರ ಕಾಲು, ಅವರ ಇದು ನೇಲ್ಸ್, ಅವರ ಏನ್ ಹೇಳ್ತಾರೆ ಉಗುರುಗಳು ಅದನ್ನ ಚುಚ್ಚುತ್ತೆ. ಸೊ ಹಾಗೆ ಅಲ್ಲಿಂದ ಆ ಕಾರಣಾರ್ಣ ಸಮುದ್ರಕ್ಕೆ ಹೋಗಿ ಅಲ್ಲಿಂದ ನೀರು ಬೀಳುತ್ತೆ. ಮಹಾವಿಷ್ಣು ಇರುವ ಸ್ಥಳ, ಅವರಿರೋ ಇದರಿಂದ ಅಲ್ಲಿಂದ ಬರುವ ನೀರು, ಅದು ಗಂಗಾ ನೀರು. ಎನಿವೆ, ಸೊ ಈ ವಾಮನ ದೇವರು ಇಂದಲೇ ಒಂದು ರೀತಿ ಹೇಳ್ಬೇಕಂದ್ರೆ ಆ ಗಂಗಾದೇವಿ ಅಲ್ಲಿಂದ ಆಧ್ಯಾತ್ಮಿಕ ಜಗತ್ತಿನಿಂದ ಆಧ್ಯಾತ್ಮಿಕ ನೀರು ಇಲ್ಲಿ ಭೌತಿಕ ಜಗತ್ತಿಗೆ ಬರುವಂಥದ್ದು. ಮತ್ತೆ ಇದೆ ಭಗೀರಥನ ಒಂದು ಲೀಲೆ. ಸೊ ಅಲ್ಲಿ ಗಂಗಾದೇವಿ ಮೇಲಿನ ಲೋಕಗಳಿಂದ ಕೆಳಗೆ ಲೋಕಗಳಿಂದ ನಮಗೆ ಭೂಲೋಕಕ್ಕೂ ಕೂಡ ಬರ್ತಾರೆ. ಇದಂದ್ರೆ ಮೂಲತಃ ಗಂಗಾದೇವಿ ಬರೋದು ಇಲ್ಲಿ ಕಾರಣ, ವಾಮನ ದೇವರು ಆ ಬ್ರಹ್ಮಾಂಡಗಳ ಆ ಪದರಗಳನ್ನು, ಆ ಲೇಯರ್ಸ್ ಅದನ್ನು ಇದು ಮಾಡೋದ್ರಿಂದ ಅಲ್ಲಿಂದ ಬರೋ ನೀರು. ಸೊ 2 ಹೆಜ್ಜೆ ಆಯ್ತು. ಸೊ ಇನ್ನು 3ನೇ ಹೆಜ್ಜೆ ಎಲ್ಲಿಡೋದು? ಸೊ ನೀನು ಮಾತು ಉಳಿಸ್ಕೊಂಡಿಲ್ಲ, ಸೊ ಹಾಗೆ ಇವನನ್ನು ಬಂಧಿಸಬೇಕು ಅಂತ ದ್ವರ್ಣ ಪಾಶದಿಂದ ಏನೋ ಬಲಿ ಮಹಾರಾಜನ ಬಂಧನೆ ಮಾಡ್ತಾರೆ. ಸೊ ಬಂಧಿಸಿದ ಮೇಲೆ ಬಲಿ ಮಹಾರಾಜರು ಆಗ್ಲೂ ಕೂಡ ಯೋಚನೆ ಮಾಡ್ತಾರೆ, ಹೇಗೆ 3ನೇ ಹೆಜ್ಜೆ, ಇದನ್ನ ಮಾತು ಕೊಟ್ಟಿದ್ದೇನೆ, ಇದನ್ನ ಹೇಗೆ ಉಳಿಸ್ಕೊಡೋದು. ಸೊ ಆ ಸಮಯಕ್ಕೆ ಯಾರು ಬರ್ತಾರೆ? ಪ್ರಹ್ಲಾದ್ ಮಹಾರಾಜರು ಬರ್ತಾರೆ. ಸೊ ಪ್ರಹ್ಲಾದ್ ಮಹಾರಾಜರ ಮೊಮ್ಮಗ ಇವರು. ಸೊ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ನೀನೇ ಈ ಬಲಿಗೆ ಅಷ್ಟು ಶಕ್ತಿ ಕೊಟ್ಟು ಅವರು ಎಲ್ಲ ಲೋಕಗಳನ್ನು ಆಕ್ರಮಿಸುವ ಒಂದು ಶಕ್ತಿಯನ್ನು ಕೊಟ್ಟದ್ದು ನಿನ್ನ ಕೃಪೆಯಿಂದ. ಆಗಲೂ ನೀನು ಮಾಡಿದ್ದು ನಿನ್ನ ಒಂದು ಏನ್ ಹೇಳ ಗ್ಲೋರಿಯಸ್, ನಿನ್ನ ಅದೊಂದು ಮಹಿಮೆ, ನಿನ್ನ ಒಂದು ದೊಡ್ಡ ಸ್ಥಾನ. ಈಗಲೂ ಕೂಡ ಇವರಿಗೆ ಇವರ ಶಿಕ್ಷೆ ಮಾಡಿ ಎಲ್ಲ ಕಿತ್ಕೊಂಡಿದ್ಯಾ, ಇದು ಕೂಡ ನೀನು ಪೂಜನೀಯ, ನಿನ್ನ ಚಟುವಟಿಕೆ ಪೂಜನೀಯ. ಸೊ ಭಗವಂತನು ಒಮ್ಮೆ ಎಲ್ಲವನ್ನೂ ಕೊಡ್ಬೋದು ನಮಗೆ, ಆ ರೀತಿಯ ಒಂದು ಶಕ್ತಿ ನಾವು ಬೌದ್ಧಿಕ ಇದು. ಆಗಲೂ ಭಗವಂತನು ಭಗವಂತನು ಮಾಡಿದ್ದು ಇನ್ನೊಮ್ಮೆ ನಮ್ಮಿಂದ ಎಲ್ಲವೂ ಕಿತ್ಕೊಳ್ಬಹುದು.
ಅದು ಕೂಡ ಭಗವಂತನು ಮಾಡಿದ್ದು ಸರಿ. ಸೊ ಭಗವಂತನು ಮಾಡೋದು ಯಾವಾಗಲೂ ಕೂಡ ಸರಿ. ಸೊ ಈ ರೀತಿ ನಾವು ಕೂಡ ಆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ ವಾಮನ ದೇವರಿಗೆ, ನೀನು 2 ಸಮಯದಲ್ಲೂ ನನ್ನ ಮೊಮ್ಮಗನಿಗೆ ಮಾಡಿದ್ದು ಸರಿಯೇ. ಅವನಿಗೆ ಎಲ್ಲವನ್ನೂ ಕೊಟ್ಟಾಗ ಕೂಡ, ಸರ್ವಸ್ವವನ್ನು ಅನುಗ್ರಹಿಸಿದಾಗ ಕೂಡ ನೀನು ಮಾಡಿದ್ದು ಸರಿಯೇ. ಈಗ ಅವನಿಂದ ಎಲ್ಲವನ್ನು ಕಿತ್ಕೊಂಡಾಗಲೂ ಕೂಡ ನೀನು ಮಾಡಿದ್ದು ಸರಿ. ಸೊ ಏನಿದೆ, ಸೊ ಅದು ಶುದ್ಧ ಭಕ್ತರಿಗೆ ಆ ದೃಷ್ಟಿ ಇದೆ, ಅವರಿಗೆ ಕಾಣುತ್ತೆ ಆ ಥರ ಭಗವಂತನ ಮಾಡೋದು ಪ್ರತಿಯೊಬ್ಬರಿಗೂ. ದೇರ್ ಇಸ್ ನಥಿಂಗ್ ಲೆಮೆಂಟಬಲ್ ಇನ್ ದ ಕ್ರಿಯೇಷನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಏನು ಶೋಕನೀಯ ಇಲ್ಲ ಭಗವಂತನು ಮಾಡಿದ್ದು, ಯಾರಿಗೂ ಏನು ಕೂಡ ಅದು ಶೋಕನೀಯ ಇಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದೇ, ಎಲ್ಲರಿಗೂ ಅದು ಭಗವಂತನು ಮಾಡಿದ್ದು ಒಳ್ಳೆಯದೇ. ಸೊ ಎನಿವೆ, ಸೊ ಬಲಿ ಮಹಾರಾಜರಿಗೆ ಆ ಥರ ಆಗುತ್ತೆ. ಸೊ ಬಲಿ ಮಹಾರಾಜರು ಈ ಸ್ಥಿತಿಯಲ್ಲಿದ್ದಾಗ ಬ್ರಹ್ಮದೇವರು ಬಂದು ಕೇಳ್ತಾರೆ, ಭಗವಂತನೇ ನಿನಗೆ ಏನಾದರೂ ಸ್ವಲ್ಪ ಯಾರಾದರೂ ಗಂಗಾ ನೀರನ್ನು, ಇಲ್ಲಾಂದ್ರೆ ಗಂಗಾ ಜಲವನ್ನು, ಇಲ್ಲಾಂದ್ರೆ ತುಳಸಿ ಇದನ್ನು ಕೊಟ್ಟು ನಿನ್ನನ್ನು ಪೂಜೆ ಮಾಡಿದ್ರೆ ನೀನು ಅವರ ಭಕ್ತಿಯನ್ನು ಮೆಚ್ಚಿ ನೀನು ಅವರಿಗೆ ಅನುಗ್ರಹಿಸ್ತೀಯ. ಇಲ್ಲಿ ಈ ವ್ಯಕ್ತಿ ನಿನಗೆ ಸಂಪೂರ್ಣ ಜಗತ್ತನ್ನೇ ಕೊಟ್ಬಿಟ್ಟಿದ್ದಾನೆ, ಅವನ ಎಲ್ಲ ರಾಜ್ಯವನ್ನು ನೀನು ಕೊಟ್ಬಿಟ್ಟಿದ್ದಾನೆ, ಆದರೂ ಕೂಡ ನೀನು ಯಾಕೆ ಇಷ್ಟು ಕೋಪದಲ್ಲಿ ಅವನನ್ನು ಬಂಧಿಸಿ ಅವನಿಗೆ ಒಂದು ತೆರೆದ ಸಭೆಯಲ್ಲಿ ಎಲ್ಲರ ಮುಂದೆ, ದೇವತೆಗಳಿದ್ದಾರೆ, ದಾನವರಿದ್ದಾರೆ, ಎಲ್ಲರ ಮುಂದೆ ಭಗವಂತನು ಅವರಿಗೆ ಆ ರೀತಿ ಅವಮಾನ ಮಾಡ್ತಾ ಇರ್ತಾರೆ, ಇನ್ಸಲ್ಟ್. ಸೊ ಧ್ರುವ ಮಹಾರಾಜರಿಗೆ ಒಂದು ಚಿಕ್ಕ ಇನ್ಸಲ್ಟ್ ಆಯ್ತು. ಅವರ ಚಿಕ್ಕ ಇನ್ಸಲ್ಟ್ ನ ಮಾಡಕ್ಕೆ ಅವ್ರ ಭಕ್ತಿ ಮಾಡಿದ್ರು. ಆದ್ರೆ ಇಲ್ಲಿ ಬಲಿ ಮಹಾರಾಜರಿಗೆ ದೊಡ್ಡ ಇನ್ಸಲ್ಟ್, ಸಾಕ್ಷಾತ್ ಭಗವಂತನೇ ಅವಮಾನ ಮಾಡ್ತಾ ಇದ್ದಾರೆ. ಸೊ ಬ್ರಹ್ಮದೇವರು ಕೂಡ ಒಂದ್ ರೀತಿ ಸಹಿಸಕ್ಕಾಗೋದಿಲ್ಲ, ಅವ್ರು ಕೂಡ ಭಗವಂತನೇ ಇವರನ್ನ ಕ್ಷಮಿಸಿ ಅಂತ ಕೇಳ್ಕೊಂಡು. ಸೊ ಆದರೂ ಭಗವಂತನು ಇಲ್ಲ, ನೀನೊಬ್ಬ ಸುಳ್ಳುಗಾರ, ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ನೀನು, ಸೊ ಅಂತ ಅವರನ್ನು ದೂಷಣೆ ಮಾಡ್ತಾ ಇದ್ರು. ಸೊ ಕೊನೆಗೆ ಆಮೇಲೆ ಬಲಿ ಮಹಾರಾಜರು ಯೋಚನೆ ಮಾಡ್ತಾರೆ. ಬಲಿ ಮಹಾರಾಜರು ಯೋಚನೆ ಮಾಡೋದು, ಇದು ಒಂದು ವಸ್ತು ಒಂದು ವ್ಯಕ್ತಿಗೆ ಸೇರಿದ್ದು, ಸೊ ಹಾಗಾಗಿ ನನ್ನ ಅಧಿಕಾರದಲ್ಲಿ ಎಲ್ಲ ಲೋಕಗಳಿತ್ತು, ಆದ್ರೆ ಈ ಲೋಕಗಳನ್ನ ಪಡೆದವನು ನಾನು, ಇದಕ್ಕೆ ಭಿನ್ನ, ಅದಕ್ಕೆ ನಾನಿದ್ದೇನೆ ಇನ್ನ. ಸೊ ಭಗವಂತನು ನನ್ನ ತಲೆಯ ಮೇಲೆ ಆ 3ನೇ ಹೆಜ್ಜೆಯನ್ನು ಇಡೀಲಿ. ಸೊ ಹಾಗೆ ಅವರು ಏನು ಆತ್ಮ ನಿವೇದನಂ. ಸೊ ಭಗವಂತನ ಭಕ್ತಿಯಲ್ಲಿ ನಾವು 9 ವಿಧವಾಗಿ ಭಗವಂತನ ಭಕ್ತಿ ಮಾಡಬಹುದು. ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮ, 9 ಇದು ಬರುತ್ತೆ. ಸೊ ಅದರಲ್ಲಿ ಇದು ಉದಾಹರಣೆ ಬಲಿ ಮಹಾರಾಜರು ಹೇಳ್ತಾರೆ, ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಆತ್ಮ ನಿವೇದನಂ. ಸೊ ಬಲಿ ಮಹಾರಾಜರು ಯೋಚನೆ ಮಾಡ್ತಾರೆ, ಈ ರೀತಿ ನಾನು ಭಗವಂತನಿಗೆ ನನ್ನ ಮಾತನ್ನು ಉಳಿಸ್ಕೊಳ್ಬಹುದು, ಭಗವಂತನನ್ನು ತೃಪ್ತಿಪಡಿಸ್ಬೋದು ಅಂತ. ಸೊ ಆ ಸಮಯದಲ್ಲಿ ಇವರು ಬರ್ತಾರೆ, ಬಲಿ ಮಹಾರಾಜರ ಹೆಂಡತಿ ಅವರು ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ಇದು ಹೇಗೆ, ಎಲ್ಲವೂ ನಿನಗೆ ಸೇರಿದ್ದು. ಸೊ ನನ್ನ ಗಂಡ ಬಲಿ ಆ ಯೋಚನೆ ಮಾಡ್ತಾ ಇರೋದು ಅವನನ್ನು ತನ್ನನ್ನೇ ನಿನಗೆ ಅರ್ಪಣೆ ಮಾಡ್ಕೊಳ್ಳಿಕ್ಕೆ. ಸೊ ಅವನದು ಅಂತೇನೋ ಇದೆ, ಹಾಗಾಗಿ ನಿನಗೆ ಕೊಡ್ಬೋದು ಅಂತ. ಅದು ಕೂಡ ಅವನದಲ್ಲ. ಸೊ ಆ ರೀತಿ ಅವರು ಕೂಡ ಹೇಳ್ತಾರೆ, ತುಂಬಾ ಬುದ್ಧಿವಂತೆ ಅಂತ ಹೇಳ್ತಾರೆ. ಕೊನೆಗೆ ಭಗವಂತನು ಅವರು ಹೇಳಿದ ರೀತಿಯಲ್ಲಿ ಅವರ ಇದರ ಮೇಲೆ 3ನೇ ಹೆಜ್ಜೆಯನ್ನು ಇಡ್ತಾರೆ. ಮತ್ತೆ ಭಗವಂತನು ಅವರಿಗೆ ಬಲಿ ಮಹಾರಾಜರಿಗೆ ಭೌತಿಕವಾಗಿ ತಾತ್ಕಾಲಿಕವಾಗಿ ಈ ಸ್ವರ್ಗಲೋಕದ ಇದನ್ನು ತೆಗೆದುಕೊಂಡಾಗೆ ಅನ್ಸುತ್ತೆ. ಆದ್ರೆ ಅವರು ಕೊಟ್ಟ ಸ್ಥಳ ಯಾವುದು? ಸುತಲ. ನಮ್ದು ಭೂಲೋಕ, ಅದರ ಕೆಳಗೆ ಅತಲ, ವಿತಲ, ಸುತಲ, ತಲಾತಲ. ಸೊ ಕೆಳಗಿದೆ, ಕೆಳಗ ಪ್ರದೇಶಗಳು. ಆದರೆ ಹೇಳ್ತಾರೆ, ಸುತಲದಲ್ಲಿರುವ ಒಂದು ವೈಭವ ಸ್ವರ್ಗಲೋಕಕ್ಕಿಂತ ಹೆಚ್ಚಿದೆ. ಸ್ವರ್ಗಲೋಕಕ್ಕಿಂತ ಅಲ್ಲಿ ಅಷ್ಟು ಸಂಪತ್ತು, ಅಷ್ಟು ಅದು ಮೋರ್ ಇನ್ನ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ಬೋದು, ಇನ್ನ ಅಷ್ಟು ಕಂಫರ್ಟಬಲ್ ಲಿವಿಂಗ್. ಸೊ ಅಷ್ಟಿದ್ರು ಅಲ್ಲದೆ ಭಗವಂತನು ಹೇಳೋದು ಬಲಿ ಮಹಾರಾಜರಿಗೆ, ನಾನು ನಿನ್ನ ದ್ವಾರಪಾಲಕನಾಗಿ ಬಂದು ನಿಲ್ತೇನೆ. ಸೊ ಭಗವಂತನೇ, ವಾಮನ ದೇವರೇ ಆ ಸುತಲ ಲೋಕದಲ್ಲಿ ಬಲಿ ಮಹಾರಾಜರ ರಕ್ಷಣೆಗೋಸ್ಕರ ಅವರ ದ್ವಾರಪಾಲಕನಾಗಿ ನಿಂತಿದ್ದಾರೆ. ಸೊ ಒಮ್ಮೆ ಹೇಳ್ತಾರೆ, ರಾವಣ ಹೋಗ್ತಾರೆ, ಇಲ್ಲಿ ಸುತಲಕ್ಕೆ ಹೋಗ್ತಾರೆ. ಆಗ ಈ ಬಲಿ ಮಹಾರಾಜನ ದ್ವಾರಪಾಲಕನಾಗಿರುವ ವಾಮನ ದೇವರು ಆ ರಾವಣನನ್ನು ತನ್ನ ಕಾಲಿನಿಂದ ಒದ್ದದ್ದು ಅವರು 80 ಮೈಲಿ ದೂರ ಬೀಳ್ತಾರೆ ಅಂತ ಒಂದು ವಿವರಣೆ ಇದೆ. ಸೊ ಬಲಿ ಮಹಾರಾಜನು ಅವ್ರಿಗೇನು ಕಳ್ಕೊಂಡಿದ್ದೇನಿಲ್ಲ, ಭಗವಂತನ ಕೊಟ್ಟಿದ್ರಿಂದ ಅವ್ರಿಗೆಲ್ಲವೂ ಕೂಡ ಅವ್ರಿಗೆ ಗಳಿಸಿದ್ದೆ ಅವರು. ಸೊ ಮತ್ತೆ ಶುದ್ಧ ಭಕ್ತರಾದ್ದರಿಂದ ಅವ್ರಿಗೆ ಭಗವಂತನ ಆ ರೀತಿಯ ರಕ್ಷಣೆ, ಭಗವಂತನ ಇನ್ನೊಂದು ರಕ್ಷಣೆ ಹೇಳ್ತಾರೆ, ನೀನು ಅಸುರರ ಮಧ್ಯೆ ಇದ್ದು ಕೂಡ ನಿನಗೆ ಭಕ್ತಿಯಲ್ಲಿ ಯಾವ ಅಡಚಣೆ ಬರೋದಿಲ್ಲ.
ಯಾಕಂದ್ರೆ ಸುತಲ ಅಂದ್ರೆ ಕೆಳಗಿನ ಪ್ರದೇಶಗಳು. ಸೊ ಅಲ್ಲಿ ಬಲಿ ಮಹಾರಾಜರ ಸಹಾಯಕರಾಗಿ ಇದ್ದಾರೆ, ದಾನವರಿದ್ದಾರೆ. ಆದರೂ ಕೂಡ ಅವರೇನು ಬಲಿ ಮಹಾರಾಜನಿಗೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಬಲಿ ಮಹಾರಾಜನ ಭಕ್ತಿ ಕೂಡ ಅಷ್ಟು ದೃಢವಾಗಿ ಇರುತ್ತೆ. ಸೊ ಇದು ಭಗವಂತನ ಕೃಪೆ. ಹೇಗೆ ಇಲ್ಲಿ ಧ್ರುವ ಮಹಾರಾಜರಿಗೆ ಭಗವಂತನು ನಾವು ಕೇಳ್ತಾ ಇರೋದು ಅವರ ಭಕ್ತಿಯನ್ನು ಅವರು ಖಂಡಿತವಾಗಿ ಕರೆದು ಇನ್ನು ಮುಂದುವರಿಬೇಕು. ಆ ರೀತಿಯಲ್ಲಿ ಭಗವಂತನ ರಕ್ಷಣೆ ಇದೆ. ಅದೇ ರೀತಿಯಲ್ಲಿ ಬಲಿ ಮಹಾರಾಜರು. ಸೊ ಬಲಿ ಮಹಾರಾಜರು ಮತ್ತೆ ಭಗವಂತನ ಹೇಳೋದು, ಮುಂದಿನ ಮನ್ವಂತರ ಸಮಯದಲ್ಲಿ ನೀನು ಸ್ವರ್ಗಾಧಿಪತಿಯನ್ನು ಪಡಿತೀಯೇ. ಸೊ ಬಲಿ ಮಹಾರಾಜರಿಗೆ ವಾಮನ ದೇವರು ಅನುಗ್ರಹಿಸಿದ್ದು. ಸೊ ಓಕೆ, ಇನ್ಯಾರಾದ್ರೂ ಏನಾದ್ರು ಪಾಯಿಂಟ್ಸ್ ಹೇಳ್ತೀರಾ? ಬಲಿ ಮಹಾರಾಜರು ವಾಮನ ದೇವರ ಲೀಲೆಯಿಂದ ನಾವು ಕಲಿಯುವಂತದ್ದು ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿ ನಿಮಗೆ. ಅವರು ಶುದ್ಧ ಭಕ್ತರಾಗಿದ್ರಲ್ವಾ ಬಲಿ ಮಹಾರಾಜರು, ಆದ್ರೆ ಯಾಕೆ ಅವ್ರಿಗೆ ಕೊಟ್ಟದ್ದನ್ನು ಹಿಂದಕ್ಕೆ ತಗೊಂಡು? ಶುದ್ಧ ಭಕ್ತರಲ್ಲಿ ಯಾವ ಕಳಂಕ ಇತ್ತು? ಯಾಕೆ ತಗೊಂಡ್ರು ಅವ್ರ ಹಿಂದೆ ಅಂತಾರ? ಯಾವ ಒಂದು ಉದ್ದೇಶಕ್ಕಾಗಿ? ಈಗ ಒಬ್ಬ ವೈದ್ಯ ಇದ್ರೆ ಅವನ ರೋಗಿಯಲ್ಲಿ ಏನಾದ್ರೂ ಒಂದು ಸಣ್ಣ ದೋಷ ಇದ್ರೆ ಅದನ್ನು ತೆಗೆದು ರೋಗ ಮುಕ್ತನನ್ನಾಗಿ ಮಾಡ್ತಾನೆ. ಹಾಗೆ ಈ ಶುದ್ಧ ಭಕ್ತನಲ್ಲಿ ಅಂತಹದ್ದೇನಿತ್ತು? ಅವನನ್ನು ಪರಿಶುದ್ಧ ಮಾಡುವಂತಹದ್ದು ಏನಿತ್ತು? ಒಂದು ಕೆಲವು ಕಾರಣಗಳು. ಒಂದು ಕಾರಣ ಹೇಳೋದಂದ್ರೆ ಏನು ಅವರಿಗೆ ಒಂದು ತ್ರೈಲೋಕ್ಯಾಧೀಶ ಅಂತ ಸ್ವಲ್ಪ ಒಂದು ಚಿಕ್ಕ ಅಲಂಕಾರ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಅಥವಾ ದಾನ ನಾನು ಮಾಡ್ತೇನೆ ಅಭಿಮಾನ ಇತ್ತೇನೋ. ಆಮೇಲೆ ಇನ್ನೊಂದು ಇವರು ದೇವತೆಗಳ ಅಧಿಕಾರ ಇದೆ, ಅವರಿಗೆ ಆ ಸಮಯ ಅಂತ ಇದೆ. ಪ್ರತಿಯೊಬ್ಬರಿಗೂ ಏನ್ ಹೇಳ್ತಾರೆ, ಭಗವಂತನು ಕೊಟ್ಟಿರೋ ಒಂದು ಇದರಲ್ಲಿ ಒಂದು ಸಮಯದಲ್ಲಿ, ಮನ್ವಂತರ ಸಮಯದಲ್ಲಿ ಇಂದ್ರ ಸ್ಥಾನ ಒಬ್ಬರಿಗೆ, ಪದವಿ ಒಬ್ಬರಿಗೆ ಇರುತ್ತೆ. ಸೊ ಅವರಿಂದ ಕಿತ್ಕೊಂಡಿರೋದು ಇವಾಗ ಬಲಿ ಮಹಾರಾಜರು. ಹಾಗಾಗಿ ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಪಡಿಲಿಕ್ಕೆ ಅವರ ತಾಯಿಯಾದ ಅದಿತಿ ಪ್ರಾರ್ಥನೆ ಮಾಡಿರ್ತಾರೆ. ಆಗ್ಲೂ ಕೂಡ ಭಗವಂತನು ಅವ್ರಿಗೆ ಹೇಳಿರ್ತಾನೆ, ಅವರ ಮಗನಾಗಿ ಭಗವಂತನು ಅವತರಿಸಿದರು, ಅದಿತಿಯ ಮಗನಾಗಿ. ಸೊ ಅದನ್ನು ಪೂರೈಸೋದು ಕೂಡ ಭಗವಂತನು ತಗೊಳ್ಬೇಕಾಗಿತ್ತು. ಆದ್ರೆ ಇವ್ರು ಕೊಟ್ಟದ್ದು ಇನ್ನ ಹೆಚ್ಚು ಹೇಳೋದು ಸುತಲ ಅಂದ್ರೆ ಇಂದ್ರಲೋಕಕ್ಕಿಂತ ಅದು ಉತ್ತಮವಾಗಿದೆ ಅಂತ ಕೇಳ್ತೇವೆ. ಸೊ ತಕ್ಷಣ ಕೂಡ ಬಲಿ ಮಹಾರಾಜರಿಗೇನೋ ಒಂದು ನಷ್ಟ ಆಗ್ಲಿಲ್ಲ ಅವ್ರಿಗೆ. ಆಮೇಲೆ ಬಲಿ ಮಹಾರಾಜರು ಎಷ್ಟು ದೊಡ್ಡ ಭಕ್ತರು, ಶುದ್ಧ ಭಕ್ತರು ಅಂತ ಕೂಡ ಭಗವಂತನು ಅವರ ಕೀರ್ತಿಯನ್ನು ತೋರಿಸಿದೆ ಎಲ್ಲರಿಗೂ. ಹಾಗೆ ತಾತ್ಕಾಲಿಕವಾಗಿ ಸ್ವಲ್ಪ ಸಮಯಕ್ಕೆ ಆತರ ಅಯ್ಯೋ ಅವರಿಂದ ಕಿತ್ಕೊಳ್ತಾ ಇದ್ದಾರೆ ಅವರವನ್ನು ಅನ್ಸುತ್ತೆ. ಆದ್ರೆ ಏನು ಅವ್ರಿಗೇನು ಅವ್ರಿಗೆ ಅದು ಆಗದು ಒಳ್ಳೇದೇ ಬಲಿ ಮಹಾರಾಜರಿಗೆ. ಆದ್ರೆ ನಾನು ದಾನ ನೀನ್ ಇಷ್ಟೇ ಕೇಳ್ತಾ ಇದ್ದೀಯಲ್ಲ, 3 ಹೆಜ್ಜೆ, ನನ್ನಲ್ಲಿ ಏನ್ ಬೇಕಾದ್ರೂ ಕೇಳು, ಎಲ್ಲವನ್ನು ಕೊಡ್ತೇನೆ, ಆ ಒಂದು ಅಭಿಮಾನ ಇತ್ತಲ್ವಾ ಅವರಲ್ಲಿ? ಆಯ್ತು, ಸ್ವಲ್ಪ ಇತ್ತು, ಆತರ ಸ್ವಲ್ಪ ಇತ್ತು. ಹೌದು. ಓಕೆ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಪ್ರಭುಜಿ, ಈಗ ಮಾತಾಜಿಯವರು ಬಲಿ ಮಹಾರಾಜರಿಗೆ ಶುದ್ಧ ಭಕ್ತ ಅಂತ ರೆಫರ್ ಮಾಡಿದ್ರಲ್ವಾ? ಈಗ ಬಲಿ ಮಹಾರಾಜರಿಗೆ ಅದು ತ್ರೈಲೋಕ್ಯ ಅಧಿಪತಿ ಆಗ್ಬೇಕು ಅಂತ ಆಸೆ ಇತ್ತಲ್ವಾ? ಹಾಗಿದ್ರೆ ಅವರು ಶುದ್ಧ ಭಕ್ತ ಅಂತ ಹೇಳಿ ಕನ್ಸಿಡರ್? ಇಲ್ಲ, ಅವರು ರಾಜರಾಗಿದ್ದಾರೆ. ಅವರು ಒಂದು ರೀತಿ ಹೇಳ್ತಾರೆ, ದಾನವರು ಮತ್ತೆ ದೇವತೆಗಳವ್ರ ಮಧ್ಯೆ ಯಾವಾಗ್ಲೂ ಒಂದು ಇದು ನಡೀತಾ ಇರುತ್ತೆ. ಸೊ ಹಾಗೆ ಒಂದು ಸಮಯದಲ್ಲಿ ಇಂದ್ರನಿಂದಾನೇ ಇವರು ಸೋಲನಪ್ಪಿರ್ತಾರೆ. ಇವರು ಮೃತ್ಯು ಕೂಡ ಆಗಿರುತ್ತೆ ಒಂದು ರೀತಿ. ಮತ್ತೆ ಯಾರು ಶುಕ್ರಾಚಾರ್ಯರು ಇವರನ್ನು ಮತ್ತೆ ಆ ಮೃತ ಸಂಜೀವಿನಿ ಅಂತ ಒಂದು ಇದರಲ್ಲಿ ಅವ್ರನ್ನೆಲ್ಲ ಅದರೆಲ್ಲ ಹಾಕಿ ಮತ್ತೆ ಅವ್ರ ಜೀವಂತಗೊಳಿಸ್ತಾರೆ ಬಲಿ ಮಹಾರಾಜ ಎಲ್ಲರನ್ನು. ಮತ್ತೆ ಇವರ ಎಷ್ಟೋ ಯಾಗಗಳೆಲ್ಲ ಮಾಡಿಸ್ತಾರೆ ಶುಕ್ರಾಚಾರ್ಯ. ಅದನ್ನ ಮಾಡಿಸಿ ಹೇಳ್ತಾರೆ, ಆ ಧ್ರುವ ಮಹಾರಾಜ ಯಾರು ಇಂದ್ರನನ್ನು ಸೋಲ್ಸೋ ಒಂದು ಇದನ್ನು ಆಗುತ್ತೆ. ಸೊ ಇದರ ಹಿನ್ನೆಲೆ, ಸೊ ಇಂದ್ರನನ್ನು ಆಗ ಸೋಲಿಸ್ತಾರೆ. ಸೊ ಅವರು ಒಂದು ರೀತಿ ಆ ಕ್ಷತ್ರಿಯ ಧರ್ಮ ಪಾಲನೆಯಲ್ಲಿ ಅವರು ಯುದ್ಧ ಮಾಡೋದು, ಪರಾಕ್ರಮ ಮಾಡೋದು ಅದೆಲ್ಲ ಇರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅಂದ್ರೆ ಬಲಿ ಮಹಾರಾಜ ನ್ಯಾಯವಾಗಿ ಅಂದ್ರೆ ಅವನು ಯುದ್ಧ ಮಾಡ್ಬಿಟ್ಟು ಎಲ್ಲವನ್ನು ಗಳಿಸಿರ್ತಾನೆ. ಆದ್ರಿಂದ ಭಗವಂತ ಅದನ್ನ ಹೇಗಾರ ಕಿತ್ಕೋಬಹುದಾಗಿತ್ತು. ಆದ್ರೆ ಅವನು ನ್ಯಾಯವಾದ ದಾರಿಯಲ್ಲಿ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ತಾನು ಬೇಡಿ ಇದು ಮಾಡ್ತಾನೆ, ಒಂದು ದಾನದ ರೂಪದಲ್ಲಿ ತಗೊಳ್ತಾನೆ. ಅಷ್ಟೇ ಹೊರತಾಗಿ ಅಂದ್ರೆ ಭಗವಂತ ಅವನನ್ನ ಹೇಗೋ ನಾಶ ಮಾಡ್ಬೋದಾಗಿತ್ತು, ಎಲ್ಲರ ಒಂದು ದೇವತೆಗಳಿರ್ಬೇಕಾದ್ರೆ ಆತರ ಮಾಡೋದಿಲ್ಲ. ಆಮೇಲೆ ಶರಣಾಗತಿ ಅಲ್ವಾ, ಒಂದು ಫುಲ್ ಶರಣಾಗತಿ ಭಗವಂತನಿಗೆ ಇದ್ ಮಾಡ್ತಾನೆ. ಸೊ ಆದ್ರಿಂದ ಭಗವಂತ ಕಡೆಗೆ ಅವನ ಒಂದು ಇದ್ರಲ್ಲೇ ತಾನು ಕಾವಲುಗಾರನಾಗಿ ಇಲ್ಲ, ಅಂದ್ರೆ ಅಷ್ಟು ಭಕ್ತನಾದ ಒಂದು ಶರಣಾಗತಿ ಬೇಕು ಅನ್ನೋ ತರ.
ಹೌದು, ಅವರು ಮಹಾಜನ ಕೂಡ ಬಲಿ ಮಹಾರಾಜರು. ಮಹಾಜನ ಅಂದ್ರೆ ಅವರ ಚಟುವಟಿಕೆಗಳನ್ನ ನಮಗೆ ತೋರಿಸೋದು ಅವರು. ಸೊ ಇಲ್ಲಿ ಕೂಡ ಹೇಳ್ತಾರೆ, ನೀವು ಹೇಳೋ ರೀತಿಯಲ್ಲಿ ಅವರಿಗೆ ಭೃಗುವಂಶ, ಈಗ ಶುಕ್ರಾಚಾರ್ಯನೇ ಭೃಗುವಂಶದಲ್ಲಿ ಬರೋ ವ್ಯಕ್ತಿ. ಸೊ ಬ್ರಾಹ್ಮಣ. ಸೊ ಅವರ ಆಶೀರ್ವಾದ ಇರೋದ್ರಿಂದ ಹೇಳ್ತಾರೆ, ಆಶೀರ್ವಾದ ಇರೋದ್ರಿಂದ ಭಗವಂತನು ಕೂಡ ಕಿತ್ಕೊಳ್ಳೋದಿಲ್ಲ. ಅವ್ರ ನಂತರ ಅವರು ಶಾಪ ಕೊಡ್ತಾರೆ. ಯಾರು? ಶುಕ್ರಾಚಾರ್ಯ. ನನ್ನ ಶಿಷ್ಯನಾಗಿ ನೀನು ನನ್ನ ಮೇಲೆ ಈ ತರ ಎದುರುತ್ತರ ಕೊಡ್ತಾ ಇದೆಯಾ, ಸೊ ನಿನಗೆ ಇದೆಲ್ಲವೂ ಕೂಡ ನೀನು ಕಳ್ಕೊಳ್ಬೇಕು, ನಿನಗೆ ಸರ್ವನಾಶವಾಗೋದು. ಸೊ ಆ ರೀತಿಯಲ್ಲಿ ಅವರು ಶಾಪ ಹಾಕ್ತಾರೆ ಗುರು. ಆಕ್ಚುಲಿ ಗುರು ಶಾಪ ಹಾಕ್ಬಾರ್ದು. ನಿಜವಾದ ಗುರು ಅಂದ್ರೆ ಶಿಷ್ಯನನ್ನು ಯಾವಾಗಲೂ ಕೂಡ ಅವರು ಸರಿಯಾದ ಮಾರ್ಗದಲ್ಲೇ ಇದ್ ಮಾಡ್ತಾರೆ. ಆದ್ರೆ ಇಲ್ಲಿ ಶುಕ್ರಾಚಾರ್ಯರು ಗುರು ಆದ್ರೂ ಕೂಡ ಅವರು ಬಲಿ ಮಹಾರಾಜನ ಶಾಪ ಕೊಡ್ತಾರೆ ಅವರು. ಸೊ ಅದನ್ನು ಆದ್ಮೇಲೆ ಭಗವಂತನು ಅವನಿಂದ ಇವರಿಂದ ಕಿತ್ಕೊಳ್ಳೋದು, ಅದು ಕೂಡ ಮಾಡೋದು ಭಗವಂತನು. ಆಮೇಲೆ ಹೇಳ್ತಾರೆ, ಬಲಿ ಮಹಾರಾಜನು ತನ್ನ ಗುರುನು ತ್ಯಜಿಸ್ಬಿಟ್ರು. ಗುರು ಹೇಳ್ತಾ ಇದ್ರು ಇಲ್ಲಿ ವಿಷ್ಣುಗೆ ಎಲ್ಲವನ್ನು ಕೊಡ್ಬೇಡ ನೀನು ಅಂತ, ಆದ್ರೆ ಕೊಟ್ರು ಅವರು. ಸೊ ಆತರ ಹೇಳ್ತಾರೆ, ಯಾರಾದ್ರೂ ಆತರ ಗುರು ನಮ್ಗಿದ್ರೆ, ನಮಗೆ ಕೃಷ್ಣ ಭಕ್ತಿಯಲ್ಲಿ ಆಲೋಚನೆ ಇದ್ರೆ ಆ ಗುರುವನ್ನು ಇಲ್ಲಾಂದ್ರೆ ಗುರುನ ತ್ಯಜಿಸುವಾಗಿಲ್ಲ. ನಾವು ಗುರುವಿನ ಆಶ್ರಯ ಪಡೆದು ಗುರುವಿನ ಕೃಪೆಯಿಂದನೇ ನಾವು ಮುಂದುವರಿಯೋದು. ಆತರ ಅಕಸ್ಮಾತ್ ಯಾರಾದ್ರೂ ಆತರ ಗುರು ನಮಗೆ ಸಿಕ್ಕದಿರೋ, ಇಲ್ಲದ ಆತರ ಗುರು ಪತನ ಆದ್ರೆ, ಇಲ್ಲಿ ಶುಕ್ರಾಚಾರ್ಯ ಪತನ ಆದ ಹಾಗೆ ಅವ್ರಿಗೆ ಏನು ಒಳ್ಳೇದು ಏನ್ ಕೆಟ್ಟದ್ದು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಅಜಾನತಃ ಕಾರ್ಯ ಅಕಾರ್ಯ ಅಜಾನತಃ ಅಂತ ಹೇಳ್ತಾರೆ. ಸೊ ಗುರುನು ಆತರ ಅವರು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಕಳ್ಕೊಂಡಾಗ ಆತರ ಆವಾಗ ನಾವು ತಿಳಿಸ್ಬಹುದು ಅಂತ ಹೇಳ್ತಾರೆ. ಮುಖ್ಯವಾಗಿ ಕೃಷ್ಣನನ್ನು ಗುರು ಅಂದ್ರೆ ಕೃಷ್ಣನನ್ನು ನಾವು ಆಶ್ರಯಿಸುವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅವ್ರು. ಆದ್ರೆ ಆತರ ಅವರು ಆಶ್ರಯಿಸುವ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಆತರ ಗುರು ಅಂದ್ರೆ ಆ ಗುರು ನಾವು ತ್ಯಜಿಸಬಹುದು. ಪ್ರಭುಜಿ, ಭಕ್ತಿ ವೇದ ವಿನೋದ್ ಠಾಕೂರ್ ಅವ್ರದ್ದು ಇದೆಲ್ಲ ಅಪಿಯರೆನ್ಸ್ ಟೈಮ್ ಇದೆಯಲ್ಲ, ನಾಳೆ ಅನ್ಸುತ್ತೆ ಮಾತಾಜಿ, ಅದು ನಾಳೆ. ನಿಮ್ದು ಇದ್ರಲ್ಲಿ ಇವತ್ತೆಂತಿದೆಯಲ್ಲ ಪ್ರಭುಜಿ, ಆಕ್ಚುಲಿ ನಿಮ್ಮ ಕ್ಯಾಲೆಂಡರ್ ನಲ್ಲಿ? ಇಲ್ಲ ಮಾತಾಜಿ, ನಾಳೆ ನೋಡಿ, ಚೆಕ್ ಮಾಡಿ. ಇಲ್ಲ, ನಾಳೆ ಕೂತಿದೆಯಲ್ಲ ಕ್ಯಾಲೆಂಡರ್. ನಾಳೆ ನೋಡಿದೆ ನಾನೀಗ. ನಾಳೆ ಹೌದು. ಏನಾದ್ರು ಪಾಠಗಳು ಕಲಿಬಹುದು ನಾವು ವಾಮನ ದೇವ ಬಲಿ ಮಹಾರಾಜರ ಲೀಲೆಯಲ್ಲಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ನಾಳೆ ಪುನಃ ಮಧ್ಯಾಹ್ನ ತನಕ ಇಲ್ಲ ಅಲ್ಲ ಪ್ರಭುಜಿ, ಉಪವಾಸ? ನಾಳೆ ಮಾತಾಜಿ, ನಾಳೆ. ಎಷ್ಟು ಗಂಟೆವರೆಗೂ ಮಾತಾಜಿ? 12 ಗಂಟೆವರೆಗೂ? ಹೌದು.